ಚಿಕನ್ ಕಬಾಬು, ಚಿಕನ್ 65, ಚಿಕನ್ ಅದು ಇದು ಲಾಲಿಪಾಪ್ ಅಂತ ಹೇಳ್ತೀವಿ. ಅದರ ಚಿಕನ್ ಒಂದು ಸೆಂಟರ್ ಹೇಗಿರಬೇಕು ಅನ್ನುವಂಥದ್ದಕ್ಕೆ ಮಾದರಿಯ ರೂಪದಲ್ಲಿ ಉಜಿರೆಯಲ್ಲಿ ಇವತ್ತು ಉದಯ ಚಿಕನ್ಸ್ ಓಪನ್ ಆಗಿದೆ. ಬಹಳ ವಿಸ್ತೃತವಾಗಿ ಅಂದ್ರೆ 35-36 ವರ್ಷಗಳಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಉದಯ ಚಿಕನ್ ಇವತ್ತು ಹೊಸ ರೀತಿಯಲ್ಲಿ ಬಹಳ ವಿನೂತನವಾಗಿ ಓಪನ್ ಆಗಿದೆ. ಇದು ಚಿಕನ್ ಉದಯ ಚಿಕನ್ ನ ಕೌಂಟ್ರು. ಇಲ್ಲಿ ಬಹಳ ವಿಶೇಷವಾಗಿ ಹೇಗಾಗಿದೆ ಅನ್ನುವಂತ ನೀವು ನೋಡ್ತಾ ಇದ್ರಿ. ಅದ್ರ ಜೊತೆಗೆ ವಿಂಡೋದಲ್ಲಿ ಉದ್ಘಾಟನೆಯ ವಿಡಿಯೋ ಕೂಡ ಪ್ಲೇ ಆಗ್ತಿದೆ. ಯಾಕೆಂದ್ರೆ ಉದ್ಘಾಟನೆ ಹೇಗಾಯ್ತು ಅನ್ನುವಂಥದ್ದನ್ನ ಕೂಡ ತಾವು ನೋಡ್ತಾ ಇದ್ರಿ. ಆ ಉದ್ಘಾಟನಾ ಸಂಭ್ರಮ ಹೇಗಿತ್ತು ಅನ್ನುವಂಥದ್ದನ್ನ ಕೂಡ ಈಗ ನೀವು ನೋಡ್ತಾ ಇದ್ರಿ. ಇದು ಉದಯ ಚಿಕನ್ಸ್ ಉಜಿರೆಯ ಉದ್ಘಾಟನಾ ಸಂಭ್ರಮದ ಕ್ಷಣಗಳು. ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅಧ್ಯಾಪಕರಾಗಿ ಆಗಮಿಸಿದವರು ಶ್ರೀ ಮೋಹನ್ ಕುಮಾರ್, ವಿದ್ಯಾರ್ಥಿಗಳು ಶ್ರೀ ಲಕ್ಷ್ಮೀ ಗಣೇಶ, ಗ್ರಾಮ ಪಂಚಾಯತ್ನ ಗೌರವಂತ ಅಧ್ಯಕ್ಷರಾಗಿ ನಂತರ ಶ್ರೀಮತಿ ಉಷಾ ಕಿರಣ್ ಕಾರಂತಿಯವರು ನಮ್ಮಲ್ಲಿದ್ದಾರೆ. ಅವರನ್ನು ಗೌರವಿಸಬೇಕು ಅಂತ ಹೇಳಿನ ಅಧಿಕಾರಿಗಳು ಶ್ರೀ ಪ್ರಕಾಶ್ ಶೆಟ್ಟಿ ಮತ್ತು ಅವರನ್ನು ಸಹ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಶ್ರೀ ರಂಜನ್ಗೌಡರು ಅಧ್ಯಕ್ಷರು, ಕಾಳಗೌಡರು, ಗೌರವ ಪ್ರಯುಕ್ತ ಸೌಹಾರ್ದ ಸಾಕಷ್ಟವರ ಆತ್ಮೀಯರು, ಅವರನ್ನು ಶ್ರೀ ಅಜಯ್ ಶೆಟ್ಟಿ ಮತ್ತು ಉದಯ ಚಿಕನ್ಸ್ ನೋಡಿ, ಉದಯ ಚಿಕನ್ಸ್ ಒಂದು ಕೌಂಟರ್ ನಲ್ಲಿ ಒಂದಷ್ಟು ಮಸಾಲೆ ಪದಾರ್ಥಗಳನ್ನ ಜೋಡಿಸಲಾಗಿದೆ. ಅದ್ರ ಜೊತೆಗೆ ಇಲ್ಲೊಂದು ಕೂಪನ್ ಕೊಡ್ತಾ ಇದ್ದಾರೆ. ಏನದು ಕೂಪನ್ ಕೇಳಬೇಕು, ಯಾಕಂತಂದ್ರೆ ನೋಡಿ ಅದು ಲಕ್ಕಿ ಡ್ರಾ ಅಲ್ಲಿ ನೋಡಿ 35ನೇ ವರ್ಷದ ಪ್ರಯುಕ್ತ 250ಕ್ಕಿಂತ ಹೆಚ್ಚಿನ ಖರೀದಿಗೆ ಲಕ್ಕಿ ಕೂಪನ್ ಪಡೆಯಿರಿ. ಮೇಡಮ್ ಇಲ್ಲಿ ಬನ್ನಿ, ಏನಿದು ಕೂಪನ್ ತೋರಿಸಿ, ಏನದು ಕೂಪನ್? 35 ಇಯರ್ಸ್ ಇದು ಆನಿವರ್ಸರಿ ಆದ ಕಾರಣ ಒಂದು ಕೂಪನ್ ಮಾಡ್ತಿದ್ದೇವೆ, ಲಕ್ಕಿ ಡ್ರಾ. ಸೊ ಫಸ್ಟ್ ಪ್ರೈಸ್ ಬಂದು ರೆಫ್ರಿಜರೇಟರ್, ಸೆಕೆಂಡ್ ಟಿವಿ, ಥರ್ಡ್ ಗ್ಯಾಸ್ ಸ್ಟವ್. ಸೊ ಅದು ನೆಕ್ಸ್ಟ್ 30th ನವೆಂಬರ್ಗೆ ಡ್ರಾ ಆಗುದು. ಸೊ ಇವತ್ತಿಂದ ಒಂದು ತಿಂಗಳು, ಕೂಪನ್ ಇರುತ್ತೆ. ಸೊ ಲಾಸ್ಟ್ 30th ನಂತರ 30th ತನಕ ಕೂಪನ್ ಕೊಡ್ತೇವೆ. ಸೆಕೆಂಡಿಗೆ ಡ್ರಾ ತೆಗಿತೇವೆ. ಪ್ರೈಸ್ ವಿನ್ನರ್ಸಿಗೆ ಡ್ರಾ ಉಂಟು ನೋಡಿ ಹೇಗೆ ಉಂಟು ಅಂತ. ಮೇಡಮ್ ನಮಸ್ತೆ, ಎಷ್ಟು ತಗೊಂಡ್ರಿ?
ನಾನೊಂದು 5 kg ತಗೊಂಡಿದ್ದೀನಿ. 5 kg? 5 kg ತಗೊಂಡಿದ್ದೀನಿ. ಅದೇನು ಇವತ್ತು ಉದ್ಘಾಟನೆ ಅಂತನಾ? ಉದ್ಘಾಟನೆ ಅಂತ ಅಲ್ಲ, ತಗೊಂಡೋಗಿ ಫ್ರಿಡ್ಜ್ ಅಲ್ಲಿ ಇಡ್ತೇನೆ. ರಿಲೇಷನ್ ಎಲ್ಲ ಬರ್ತಾರೆ, ಎಲ್ಲ ಬೇಕಾಗ್ತದಲ್ಲ. ತಿನ್ಲಿಕ್ಕೆ ಜನ ಉಂಟು. 5 10 kg ಇದ್ರು ತಿನ್ಲಿಕ್ಕೆ ಜನ. ನಂಗೆ ಗೊತ್ತಿದೆ, ನನಗೆ 20 ವರ್ಷದಿಂದ ನಾನು ಬರ್ತಾ ಇದ್ದೀನಿ. ಈ ಒಂದು ಉದಯ ಚಿಕನ್ ಮಾಲಕರು ಇವರು ರಾಮಚಂದ್ರ ಶೆಟ್ಟರು. ಬಾರಿ ವಿಶೇಷವಾಗಿ ಇವರನ್ನ ಕೋರಿ ಶೆಟ್ಟರು ಅಂತ ಕರೆಯುದು. ಯಾಕಂತಂದ್ರೆ ನೀವು ಕೋರಿ ಶೆಟ್ಟರು ಆಗಿದ್ದೀರಿ ಸರ್ ಅಲ್ವಾ? ನೀವು ಹೇಳಿದಾಗೆ ಈಗ ತುಂಬಾ ಜನ ನಿಮ್ಮನ್ನ ಹಾಗೆ ಕರೀತಾರೆ ಕರೀತಾರೆ, ಐಡೆಂಟಿಗೆ ಹೇಳ್ತಾರೆ. ಐಡೆಂಟಿಗೆ ನೀವು ಅದೇ ಫೇಮಸ್ ಖಂಡಿತ. ಈಗ ಮಗನ ಹೊಸ ಪ್ಲಾನ್ ಹೇಗಿದೆ? ಸೂಪರ್, ಮಾತಾಡ್ಲಿಕ್ಕಿಲ್ಲ. ನಾವು ಅವರು ಯಾವ್ದು ಕೇಳಿದ್ರು ಸರಿ, ಏನು ನಿಮಗೆ ಖುಷಿ ಆಗ್ತದೆ, ಏನು ನಿಮಗೆ ಬೇಕಾಗ್ತದೆ ನೀವು ಮಾಡಿ. ನಮ್ದು ಫುಲ್ಲು ನಿಮಗೆ ಬೆಂಬಲ ಉಂಟು, ಆಶೀರ್ವಾದ ಉಂಟು. ಈಗ ನಿಮ್ಮ ಒಂದು ಸೆಂಟರ್ ಅನ್ನ ನೋಡ್ಬೇಕು. ಅದಕ್ಕಿಂತ ಮೊದಲು 35 ವರ್ಷಗಳ ಹಿಂದೆ ನೀವು ಸ್ಟಾರ್ಟ್ ಮಾಡುವಾಗ ಹೇಗಿತ್ತು, ಇವತ್ತು ಹೇಗಿದೆ? ಅದು ನಮ್ಮ ಹತ್ರ ಪಿಕ್ಚರ್ ಇಲ್ಲ. ಇಲ್ಲದ್ರೆ ಆ 35 ವರ್ಷದ ಹಿಂದೆ ನಾವು ಒಂದು ಜೋಂಪುಡಿಯಲ್ಲಿ ಇದ್ದೇವೆ. ಜೋಂಪುಡಿ ಅಂದ್ರೆ ಇದು ಆಗ ಮಾರ್ಕೆಟ್ ಇದು. ಹೌದು, ಇದು ಮಾರ್ಕೆಟ್. ಆಗ ಅಂಗಡಿಗಳು ಯಾವುದು ಇರಲಿಲ್ಲ. ನಂದೊಂದು ಸಣ್ಣ ಒಂದು ಇಳಿಸಿದ ಮಾಡಿನಲ್ಲಿ ತಿಂಗಳಿಗೆ 60 ರೂಪಾಯಿ ಬಾಡಿಗೆಯಲ್ಲಿ ಒಂದು ಅಂಗಡಿ ಇತ್ತು. ನಾನು 1 kg ಕೋಳಿಗೆ ಸುಮಾರು ಆಗ 12 ರಿಂದ 15 ರೂಪಾಯಿ ಅವರೇಜ್ ಅದು ಫ್ಲಕ್ಚುಯೇಷನ್ನಲ್ಲಿತ್ತು. ದಿವಸಕ್ಕೆ ಒಂದು 5 kg 6 kg 7 kg 8 kg 10 kg ಕೋಳಿ ಮಾರ್ತಿದ್ದೆ. ಅಲ್ಲಿಂದ ಹೇಗಾಯ್ತು ಜರ್ನಿ? ಅಲ್ಲಿಂದ ಮುಂದೆ ಹೋಗುವಾಗ ಮತ್ತೊಂದು ಅಂಗಡಿ ಆಯಿತು. ನಮ್ಮ ವ್ಯಾಪಾರ ಸ್ವಲ್ಪ ಜಾಸ್ತಿ ಆಯಿತು. ಇಷ್ಟೊತ್ತಿಗೆ ಅವರು ಹೇಳಿದ್ರು ಇನ್ನೊಂದು ಅಂಗಡಿ ಆಯಿತು. ಆಗ 2ನೇ ಅಂಗಡಿಯವರು ಹೇಳಿದ್ರು, ಶೆಟ್ರ ಇಲ್ಲಿ ಅಂಗಡಿ ಆಗ್ತುಂಟು, ನಮಗೆ ತೊಂದರೆ ಆಗ್ತುಂಟು ಅಂತ ಹೇಳಿದ್ರು. ನಾನು ಹೇಳಿದೆ ತೊಂದರೆ ಏನಿಲ್ಲ, ಇನ್ನೂ 10 ಅಂಗಡಿ ಮಾಡಲಿ, ನಾವು ಹೋಗುದು ಬೇಡ, ನಾವು ಇಲ್ಲಿ ಇರುವ ಅಂತ ಹೇಳಿದೆ. ಆಮೇಲೆ ಉಜಿರೆ ಸುಮಾರು 9 ಅಂಗಡಿ ಆಯಿತು ಸಂತೆಗಟ್ಟೆಯಲ್ಲಿ. ಈಗ 7 ಅಂಗಡಿ ಉಂಟು. 2 ಅಂಗಡಿಯವರು ಹೋಗಿದ್ದಾರೆ. ನಡೀತಾ ಉಂಟು, ತೊಂದರೆ ಇಲ್ಲ, ನಡೀತಾ ಉಂಟು. ಮೊದಲ ಅಂಗಡಿ ನಿಮ್ಮದೇ? ಮೊದಲ ಅಂಗಡಿ ನಮ್ದೇ. ಮೊದಲ ಅಂಗಡಿ ಅಂತ ಹೇಳಿದ್ರೆ ಬಹುಶಃ ನನ್ನ ಅಂದಾಜು 20 ಗ್ರಾಮಗಳಿಗೆ ನಮ್ಮ ಅಂಗಡಿ. ಇಲ್ಲಿಂದ ಕೊಕ್ಕಡ, ಮತ್ತೆ ಆ ಸೈಡ್ಗೆ ಹೋದ್ರೆ ನಿಮ್ಮ ನೆರಿಯ, ಇತ್ಲಾಗ ಹೋದ್ರೆ ದಿಡುಪೆ, ಅತ್ಲಾಗೆ ಚಾರ್ಮಾಡಿ, ಬಹುಶಃ ಅಲ್ಲಿಯವರೆಲ್ಲ ಇಲ್ಲಿಗೆ ಬರ್ತಿದ್ರು. ಮಂಜೊಟ್ಟಿ, ನಡ, ಎಲ್ಲವರು ಇಲ್ಲಿಗೆ ಬರ್ತಿದ್ರು. ನಾವು ಸರಿಯಾಗಿ ಅವರಿಗೆ ಬೇಕಾದ ವ್ಯವಸ್ಥೆ ಕೂಲಿ ಕೊಡ್ತಿದ್ದೆವು. ಈಗ ಈ ವ್ಯವಸ್ಥೆ ನಂಗೆ ಯಾರು ವಿವರಿಸುದು, ನೀವ ಮಗನ? ನನಗಿಂತ ಮಗ ವಿವರಿಸಿದ್ರೆ ಒಳ್ಳೇದು ಅಂತ ಕಾಣ್ತದೆ ನನಗೆ. ಯಾಕೆಂದ್ರೆ ಎಲ್ಲ ಪ್ಲಾನ್ ಅವ್ರದೇ, ಪಕ್ಕಾ ಪ್ಲಾನ್ ಅವ್ರದೇ ಆದ್ರಿಂದ ಅವರು ವಿವರಿಸಿದ್ರೆ ಒಳ್ಳೆ. ಬನ್ನಿ, ನೀವು ಸಹ ಬನ್ನಿ, ಒಟ್ಟಿಗೆ ಹೋಗುವ. ಅಜಯ್, ಇದೆಂತ ಇದ್ರಲ್ಲಿ ಏನಿದೆ? ಇದು ಎಲ್ಲ ಗೋಡ್ರೇಜ್ ಅವ್ರದ್ದು ಫ್ರೋಸನ್ ಐಟಮ್ಸ್ ಎಲ್ಲ. ಏನು ಇದರಲ್ಲಿ ಎಲ್ಲ ಸಾಸೇಜಸ್ ಇದೆ. ಸಾಸೇಜ್ ಎಲ್ಲ ಸಾಸೇಜಸ್. ಓಕೆ, ಚಿಕನ್ ನಗೆಟ್ಸ್ ಎಲ್ಲ ಇದೆ. ಓಕೆ, ಹಾಗಿದಂದ್ರೆ ತುಂಬಾ ಕಸ್ಟಮರ್ಸ್, ನಮ್ದು ಒಂದು ಬೇಡಿಕೆ ಇತ್ತು. ಅವ್ರು ಕಸ್ಟಮರ್ಸ್ ಇತ್ತು, ಸಾಸೇಜಸ್ ಬೇಕು ಇಲ್ಲಿ, ಮಂಗಳೂರಿನ ತರೋದು, ಇಲ್ಲಿ ನಮ್ಮ ಹತ್ರ ಇಲ್ಲಿ ಸಿಗುದಿಲ್ಲ ಸಾಸೇಜಸ್, ಚಿಕನ್ ಐಟಮ್ಸ್ ಎಲ್ಲ ಅಂತ ಹೇಳಿ. ಹಾಗಾಗಿ ನಾವು ಇದರ ಪ್ಲಾನ್ ಮಾಡಿದ್ವಿ. ಈಗ ಬಹಳ ಮುಖ್ಯವಾಗಿ ಈ ಗ್ರಾಹಕರು ಏನು ಹೇಳ್ತಾರೆ ಕೇಳುವ. ಮತ್ರ ಜೊತೆಗೆ ಉದ್ಘಾಟನೆ ಮಾಡಿದಂತಹ ಪ್ರತಾಪ್ ಸಿಂಹರು, ಆನಂತರ ಹರೀಶ್ ಕುಮಾರ್ ಅವರು, ಶರತ್ ಕೃಷ್ಣ ಭಟ್ಬೆಟ್ಟೆ ಅವರು ಕೂಡ ನಮ್ಮ ಜೊತೆಗೆ ಮಾತಾಡಿದ್ರು. ಅವ್ರು ಏನ್ ಮಾತಾಡ್ತಾರೆ ಕೇಳುವ. ಜೀವನದಲ್ಲಿ ಬದಲಾವಣೆ ಬಂದೇ ಬರ್ತದೆ. ನಾವು ಬೇಕು ಹೇಳಿದ್ರು ಬೇಡ ಹೇಳಿದ್ರು ಬರ್ತದೆ. ಅದರಲ್ಲಿ ಬೇಜಾರಿನ ಪ್ರಶ್ನೆ ಇಲ್ಲ. ಯಾಕೆಂತ ಹೇಳಿದ್ರೆ ಈಗ ಚಿಕನ್ ಮಾತ್ರ ಇಲ್ಲ ಹೊರತು ಅದರ ಮಸಾಲೆ ಇರುವಂತಹ ಎಲ್ಲ ಸಂಗತಿಗಳು ಎಲ್ಲ ಕಡೆಯೂ ಸಿಗ್ತದೆ. ಉದಯ ಚಿಕನ್ ಸೆಂಟರ್, ಕೋರಿ ರಾಮಚಂದ್ರ ಶೆಟ್ಟರ್ ಅವರ ಒಂದು ನೂತನ ವಿಸ್ತಾರಗೊಂಡಂತ ಮಳಿಗೆ, ಏನ್ ಹೇಳ್ತೀರಿ? ಬದಲಾಗುತ್ತಿರುವಂತಹ ಕಾಲಘಟ್ಟದಲ್ಲಿ ಯಾವುದೇ ಉದ್ಯಮ ಯಶಸ್ವಿ ಆಗಬೇಕು ಅಂತ ಹೇಳಿ ಆದರೆ ಕಾಲದ ಅಗತ್ಯಕ್ಕೆ ಸರಿಯಾಗಿ ನಮ್ಮನ್ನು ನಾವು ಉನ್ನತೀಕರಿಸಿಕೊಳ್ಬೇಕು, ಹೊಂದಿಸಿಕೊಳ್ಳಬೇಕು. ಜನ ನೋಡ್ತಾ ಇರ್ತಾರೆ. ಈಗಂತೂ ಸ್ವಚ್ಛತೆಯ ದೃಷ್ಟಿಯಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನು, ಜಾಗೃತಿಯನ್ನು ನಾವು ಸಮಾಜದಲ್ಲಿ ಕಾಣ್ತಾ ಇದ್ದೇವೆ, ದೇಶದಲ್ಲಿ ಕಾಣ್ತಾ ಇದ್ದೇವೆ. ಮೋದಿಯವರು ಸ್ವಚ್ಛ ಭಾರತದ ಅಭಿಯಾನವನ್ನು ಏನು ಮಾಡಿದ್ದಾರೆ ಅದರ ಭಾಗವೇ ಎಲ್ಲವೂ ಕೂಡ. ಈ ಹಿನ್ನೆಲೆಯಲ್ಲಿ ಒಂದು ಅತ್ಯಾಧುನಿಕವಾದಂತಹ ಮಳಿಗೆಯನ್ನು ಮಾಡಿದ್ದಾರೆ. ಸಹಜವಾಗಿ ಈಗಂತೂ ಜನ ನಿರೀಕ್ಷೆ ಮಾಡ್ತಾರೆ, ಯಾರು ಒಳ್ಳೆಯ ಸೇವೆಯನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಆ ದೃಷ್ಟಿಯಲ್ಲಿ ಒಳ್ಳೆಯ ಆಧುನಿಕ ಯಂತ್ರಗಳನ್ನು, ಉಪಕರಣಗಳನ್ನು ಹಾಕಿ ಅತ್ಯಂತ ಶುದ್ಧವಾಗಿ ಸಿಗುವಂತಹ ರೀತಿಯಲ್ಲಿ ನಮ್ಮ ಉಜಿರೆಯಲ್ಲಿ, ಬೆಳೆಯುತ್ತಿರುವಂತಹ ಉಜಿರೆಯಲ್ಲಿ ಅದರ ಅಗತ್ಯಕ್ಕೆ ಅನುಗುಣವಾಗಿ ಮಾಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ರಾಮಚಂದ್ರಲ್ಲಿ ಕಂಡುಕೊಂಡದ್ದು, ಅವರ ಮಗನಲ್ಲಿ ಕಂಡುಕೊಂಡದ್ದು ಅವರ ಸಮಾಜಮುಖಿ ಜೀವನ. ಎಲ್ಲ ದೃಷ್ಟಿಯಿಂದಲೂ ಉಜಿರೆಯ ಎಲ್ಲ ಆಗು ಹೋಗುಗಳಲ್ಲಿ ಅವರದೇ ಆದಂತಹ ರೀತಿಯಲ್ಲಿ ಸೇವೆಯನ್ನು ಮಾಡ್ತಾ ಜನರಿಗೆ ಉಪಕಾರ ಮಾಡ್ತಾ ಇರುವಂಥವರು. ಅವರು ಒಳ್ಳೆಯದಾದರೆ ಊರಿಗೂ ಒಳ್ಳೆಯದಾಗ್ತದೆ. ಹಾಗಾಗಿ ಅಂಥವ್ರು ಯಾವುದಾದ್ರೂ ಉದ್ಯಮ ಮಾಡಿದಾಗ
ಅವರಿಗೆ ಶುಭವಾಗಲಿ ಅಂತೇಳಿ ಹೇಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತೇಳಿ ತಿಳ್ಕೊಳ್ತೇವೆ. ಮತ್ತು ಅವರಿಗೆ ಆಗ್ತದೆ ಅಂತ ಹೇಳುವಂಥದ್ದು ನಮ್ಮ ವಿಶ್ವಾಸ. ಯಾಕೆಂದರೆ ಅವರು ಬೆಳೆದು ಬಂದ ದಾರಿಯನ್ನು ನಾವು ನೋಡಿದ್ದೇವೆ. ನಾವು ಅಣ್ಣ ತಮ್ಮಂದಿರಾಗಿ ಸಣ್ಣದಿನಿಂದ ಒಂದೇ ಶಾಲೆಯಲ್ಲಿ ಕಲಿತು ಬೆಳೆದಂಥವರು. ಇವತ್ತು ಅವರು ಈ ಮಟ್ಟಕ್ಕೆ ಬೆಳಿಬೇಕು ಅಂತ ಹೇಳಿದ್ರೆ ಅವರು ಎಷ್ಟು ಪರಿಶ್ರಮ ಪಟ್ಟಿದ್ದಾರೆ ಅಂತ ಹೇಳುವಂಥದ್ದನ್ನು ನಾವು ನೋಡಿದ್ದೇವೆ. ಉದಯ ಅನ್ನುವಂಥದ್ದು ನಿಮ್ಮ ತಮ್ಮನ ಸಹೋದರನ ಹೆಸರಂತೆ. ಆ ಸ್ನೇಹದ ಬಗ್ಗೆ ನಾವು ಹೇಳಿದೆವಲ್ಲ, ಅವರ ಮನೆ ನಮ್ಮ ಮನೆಯ ಪಕ್ಕವೇ ಇತ್ತು. ಏನು ಕಷ್ಟ ಸುಖಗಳಿದ್ರೂ ನಾವು ಹಂಚಿಕೊಳ್ಳುತ್ತಿದ್ದೆವು. ಅವರು ಒಂದು ಹೊಸತಾಗಿ ಉದ್ಯಮವನ್ನು ಪ್ರಾರಂಭ ಮಾಡುವ ದೃಷ್ಟಿಯಲ್ಲಿ ಅವರ ನಡದಲ್ಲಿ ಪ್ರಾರಂಭ ಮಾಡುವಾಗ ನಾನು ಅವರ ಜೊತೆ ಸ್ಲೀಪಿಂಗ್ ಪಾರ್ಟ್ನರ್ ಆಗಿದ್ದೆ. ಆವಾಗ ಅವರೇ ಸಜೆಸ್ಟ್ ಮಾಡಿದ ಹೆಸರದು, ನಿಮ್ಮ ತಮ್ಮನ ಹೆಸರಿಡುವ. ನನ್ನ ತಮ್ಮ ಒಬ್ಬ ದಿವ್ಯಾಂಗ ಇದ್ದ, ಈಗ ನಮ್ಮ ಮಧ್ಯೆ ಇಲ್ಲ. ಹಾಗಾಗಿ ಅವರ ಹೆಸರಿನಲ್ಲಿ ಈ ಉದ್ಯಮವನ್ನು ರಾಮಚಂದ್ರ ಶೆಟ್ಟರು ಪ್ರಾರಂಭ ಮಾಡಿ. ಇವತ್ತು ಉದಯ ಚಿಕನ್ ಸೆಂಟರ್ ಉದ್ಘಾಟನೆಗೊಂಡದ್ದು ನಮಗೆಲ್ಲರಿಗೂ ಅತ್ಯಂತ ಸಂತೋಷದ ಸಂಗತಿ. ಯಾಕಂತ ಹೇಳಿದ್ರೆ ಇವತ್ತು ಆಹಾರೋದ್ಯಮದಲ್ಲಿ ಎಲ್ಲರೂ ಸ್ವಚ್ಛತೆಯನ್ನ ಹಾಗೂ ಆಧುನಿಕ ತಂತ್ರಜ್ಞಾನವನ್ನ ಬಳಸಿ ಗ್ರಾಹಕರಿಗೆ ಅದರ ಪ್ರಯೋಜನವನ್ನು ಕೊಡುವಂತಹ ಪ್ರಯತ್ನವನ್ನು ಎಲ್ಲರೂ ಮಾಡ್ತಾ ಇದ್ದಾರೆ. ಇವತ್ತು ತಾಲೂಕಿನಲ್ಲಿ ಪ್ರಥಮ ಒಂದು ಪ್ರಯತ್ನ ಶ್ರೀ ರಾಮಚಂದ್ರ ಶೆಟ್ಟಿ ಮತ್ತು ಅವರ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ ಈ ಉದ್ಯಮದ ಉದ್ಘಾಟನೆಯ ಮೂಲಕ. ಆಹಾರ ಅನ್ನುವಂಥದ್ದು ನಮಗೆ ಎಲ್ಲವೂ, ಯಾಕಂತ ಹೇಳಿದ್ರೆ ಆಹಾರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನಮ್ಮ ಎಲ್ಲ ಆರೋಗ್ಯದಿಂದ ಹಿಡಿದು ಎಲ್ಲ ಕೂಡ ಮೇಲು ಕೆಳಗೆ ಆಗ್ತದೆ. ಇವತ್ತು ಎಲ್ಲವನ್ನ ಈ ಆಹಾರವನ್ನ ಸ್ವಚ್ಛಗೊಳಿಸಿ ಗ್ರಾಹಕರಿಗೆ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ರಾಮಚಂದ್ರ ಶೆಟ್ಟರು ಸಮಾಜಮುಖಿ ಕೆಲಸವನ್ನ ಮಾಡುವಂತವರು. ಇವತ್ತು ಸಮಾಜಕ್ಕೆ ಬೇಕಾದಂತಹ ಒಂದು ಉದ್ಯಮವನ್ನ ಅವರು ಆರಂಭಿಸಿದ್ದಾರೆ. ಅವರಿಗೆ ದೇವರು ಒಳ್ಳೆಯದನ್ನ ಮಾಡಲಿ, ಶುಭವನ್ನ ಹಾರೈಸ್ತಾ ಇದ್ದಾರೆ. ಉದಯ ಚಿಕನ್ ಸೆಂಟರ್ ಉಜಿರೆ ವ್ಯಾಪ್ತಿಗೆ ಒಂದು ಒಳ್ಳೆಯ ಮಳಿಗೆಯಾಗಿ ಮೂಡಿ ಬಂದಿದೆ. ಸನ್ಮಾನ್ಯ ರಾಮಚಂದ್ರ ಶೆಟ್ಟರ ಒಂದು ಮಾಲಕತ್ವದಲ್ಲಿ ಬೆಳೀತಿರುವ ಪೇಟೆ ಉಜಿರೆ, ಜನಸಂಖ್ಯೆ ಜಾಸ್ತಿ ಆಗ್ತದೆ, ವ್ಯಾಪಾರ ವ್ಯವಹಾರ ಜಾಸ್ತಿ ಆಗ್ತದೆ. ಅಂತಹ ಸಂದರ್ಭದಲ್ಲಿ ಈ ಒಂದು ಕೋಳಿ ವ್ಯಾಪಾರ ಇದನ್ನು ಕೂಡ ಚಿಕನ್ ಸೆಂಟರ್ ಅನ್ನು ಕೂಡ ಮಾಡರ್ನೈಸ್ ಮಾಡಿ ಯಾವ ರೀತಿ ಜನರಿಗೆ ಅದರ ಪ್ರಯೋಜನವನ್ನು ಕೊಡಬಹುದು ಅನ್ನುವಂಥ ಒಂದು ರೀತಿಯಲ್ಲಿ ಸುಸಜ್ಜಿತವಾಗಿ ರಾಮಚಂದ್ರ ಶೆಟ್ಟರು ಅಭಿವೃದ್ಧಿ ಪಡಿಸಿದ್ದಾರೆ. ಬಹುಶಃ ಜನರಿಗೆ ಬಹಳಷ್ಟು ಖುಷಿ ಆಗ್ಬೋದು. ಇಲ್ಲಿ ಅವರ ವ್ಯಾಪಾರ ವ್ಯವಹಾರ ಮತ್ತಷ್ಟು ಜಾಸ್ತಿ ಆಗಲಿಕ್ಕೆ ಅವಕಾಶ ಇದೆ. ಆದ್ದರಿಂದ ರಾಮಚಂದ್ರ ಶೆಟ್ಟರು ನಾವು ಎಲ್ಲ ಸಣ್ಣದರಿಂದ ಶಾಲೆಗೆ ಹೋಗುವವರೇ ಒಟ್ಟಿಗಿದ್ದವರು, ನಮ್ಮ ಆತ್ಮೀಯ ಸ್ನೇಹಿತರು. ಇವತ್ತು ಉದ್ದಿಮೆಯಲ್ಲಿ ಬಹಳಷ್ಟು ಯಶಸ್ವಿಯನ್ನು ಗಳಿಸಿದ್ದಾರೆ. ಉದ್ದಿಮೆ ಮಾತ್ರ ಅಲ್ಲ, ಸಮಾಜ ಸೇವೆಯಲ್ಲಿ ಕೂಡ ತೊಡಗಿಸಿಕೊಂಡವರು. ಸಮಾಜ ಸೇವೆಯಲ್ಲಿ ಮತ್ತು ಈ ನಮ್ಮ ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೂಡ ಕೈ ಆಡಿಸಿದವರು. ಧಾರ್ಮಿಕ ಸಮಾರಂಭಗಳು ಅಂದರೆ ಬ್ರಹ್ಮಕಲಶೋತ್ಸವ ಇಂಥ ಕಾರ್ಯಕ್ರಮಗಳು, ಉಜಿರೆ ದೇವಸ್ಥಾನದ ಅನ್ನ ಸಂತರ್ಪಣೆ ಕಾರ್ಯಕ್ರಮ, ಎಲ್ಲ ಕಾರ್ಯಕ್ರಮಗಳಿಗೆ ಕೂಡ ಅಡುಗೆ ವ್ಯವಸ್ಥೆ ಮತ್ತು ಬಳಸುವ ವ್ಯವಸ್ಥೆ ರಾಮಚಂದ್ರ ಶೆಟ್ಟರು ಅದನ್ನ ಶುಚಿಯಾಗಿ ಮತ್ತು ರುಚಿಯಾಗಿ ಪರ್ಫೆಕ್ಟ್ ಆಗಿ ಮಾಡುವಂತ ಒಬ್ಬ ವ್ಯಕ್ತಿ. ಆದ್ದರಿಂದ ಉಜಿರೆಯಲ್ಲಿ ಬಹಳಷ್ಟು ಜನಪ್ರಿಯರು. ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ಯಶಸ್ವಿಯನ್ನು ಸಾಧಿಸಿದ್ದಾರೆ. ಈ ಒಂದು ಉದ್ದಿಮೆಯಲ್ಲಿ ಅವರು ಯಶಸ್ವಿಯನ್ನು ಸಾಧಿಸಲಿ ಜನಾರ್ದನ ಸ್ವಾಮಿಯನ್ನ, ಮಂಜುನಾಥ ಸ್ವಾಮಿಯನ್ನ ಕೇಳಿಕೊಂಡು ಉದ್ದಿಮೆಗೆ ಶುಭವನ್ನು ಹಾರೈಸ್ತೇನೆ. ಇಲ್ಲಲೇ ಬಾರಿ ಸೊಕದ ಕಬಾಬು ಸುಕ್ಕ ಯಬಾ ಜಬರ್ದಸ್ತ್ ಮುಗುಲು ಮಾಡ್ಬೋದಲ್ಲೇ ಸೋಕುಡು ಸುಕ್ಕ ರುಚಿ 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 ಸುಕ್ಕ ಅನ್ನಕ್ಕೆ ಮುಗುಲು. ಅಕ್ಕ ಏನ್ ಚದರ ಚಿಕನ್ ಕೊನೆಯಾರ ಪ್ಲಾನ್ ಮಲ್ದಾರ ಚಿಕನ್ ಕೊನಪಾತೆ ಎಂಕ್ಲೆ ಮುಲ್ತೆ ಕೊನಪುನಿ ಹೊಸತ ನಾವು ಎಂಚ ಬಾರಿ ಶೋಕುನು ಬಾರಿ ಶೋಕುನು ದಾಲ ಪನ್ನೆರ ದಾಲ ಬೇತೆ ಜಾರ್ನ ಬಗ್ಗೆ ದಾಲ ಪನ್ನೆರ ಹೆಜ್ಜೆ ಆರು ಎಂಚ ಉಲ್ಲೆಗ ಅಂಚೆನೆ ಮಲ್ದೇರ ಆರ್ಲ ಅಂಚೆನೆ ಮಲ್ದೇರು ಖುಷಿ ಅಂಡು ಪವಿತ್ರ ಬಂದು. ಓಕೆ ಮೇಡಮ್, ಇತ್ತೆ ಇನಿ ಚಿಕನ್ ಉದಯ ಚಿಕನ್ ಸೆಂಟರ್ ಉದ್ಘಾಟನೆ ತಾ ಇರ್ನ ತರೆಟ್ ಇನಿ ಒವ್ವು ಐಟಮ್ ಬಲ್ತೊಂದು ಇನಿ ಇತ್ತ ತೂಡು ಪೀಸ್ ಕೊಡತ್ತದ ಬೊಕ್ಕ ಪ್ರಿಪ್ರೇಷನ್ ಪಂಡ ಮಗೆ ಬತ್ತಿ ಬೊಕ್ಕ ಹೇಗದಾದ ಬೋಡು ಅಡ್ಡು ನಾವಂಜಿ ಬೇತೆ ಬೇತೆ ಸ್ಪೆಷಲ್ ಇಪ್ಪುಂಡ ಏನ್ ಚಾತನ ಉದಯ ಚಿಕನ್ ಸೆಂಟರ್ ಓವೇ ಅವಾರ್ಡ್ ಬಿಸ್ನೆಸ್ ಪನ್ಪುನ ಇತ್ತೆ ಕಾಂಪಿಟೇಷನ್ ಪ್ರತಿ ಒಂಜೆ ಇಟ್ಲ. ಫಾರ್ ಎಕ್ಸಾಂಪಲ್ ಇತ್ತೆ ನೋಕಿಯಾ ಮೊಬೈಲ್ ದುಂಬು ಸ್ಟಾರ್ಟಿಂಗ್ ಮೊಬೈಲ್ ಅಂದ್ ಇಂಟ್ರೊಡ್ಯೂಸ್ ಆತಿನೇ ನೋಕಿಯಾ ಮೊಬೈಲ್ ಅಕ್ಲು ಕಾಲಕ್ಕೆ ತಕ್ಕಂತೆ ಅಕ್ಲು ಚೇಂಜಸ್ ಮಲ್ಪರ ಪೋಂದಿನಕ್ ಇರೆಗ್ ಸಾಮ್ಸಂಗ್ ಪ್ರತಿಯೊಂಜೆಲ್ಲ ಬತ್ತನ ಉಂದುಲ ಅಂತಾನೆ ಬಿಸ್ನೆಸ್ ಲಂಚನೆ ಇರೆಗ್ ಕೋರಿದ ಬಿಸ್ನೆಸ್ ಇರೆಗ್ ಕೋರಿಯಾಂಡ ಕೊಚ್ಚದ ಕೊರಣ್ಣ ಅಂಚಾತ್
ನಮ್ಮ ಆಧುನಿಕತೆ ಚೇಂಜ್ ಆಗಿ ಲೆಕ್ಕನೆ ಐಟ್ ಸ್ಪೆಷಾಲಿಟಿ ಮಲ್ತೊಂಪೋಯ್ ಲೆಕ್ಕ ಬಿಸ್ನೆಸ್ ಕಾಂಪಿಟೇಷನ್ಗೆ ಒಂಜಿ ಇನೋಟಿವ್ ಆಪುಂಡು ಬೊಕ್ಕ ಒಂಜಿ ಹೆಲ್ಪ್ ಆಪುಂಡು ಅಂಚನೆ ಮೊಕ್ಕಲ್ಲ ರಾಮಚಂದ್ರಣ್ಣನ ಒಂದೆಟ್ ದೃಷ್ಟಿ ದಾದ ಮಲ್ತೇರು ಅವೇನಿತ್ತೆ ನೆಕ್ಸ್ಟ್ ಮಗೆ ಬಿಸ್ನೆಸ್ ಇಂಪ್ರೂವ್ ಮಲ್ಪುನಾಗ ಆಧುನಿಕತೆದ ಒಟ್ಟಿಗೆ ಮಲ್ತೊಂದುಲ್ಲೇರು. ಸೊ ಉಜಿರೆಗೆ ನಮ್ಮೈತೆ ಉಜಿರೆ ಸಿಟಿ ಮಸ್ತ್ ಬೆಳೆಯೊಂದುಂಡು. ಅವಶ್ಯಕತೆ ಆಯ್ನ ಅಂಚಿತ್ತನ ರೀತಿಡೆ ಮಲ್ತೊಂದುಲ್ಲೇರು. ಅಂಚನೆ ರಾಮಚಂದ್ರಣ್ಣ ಎಂಚ ಮಲ್ತೊಂದುಲ್ಲೇರು ಅಂಚನೆ ಆರ್ನ ಲೆಕ್ಕನೆ ಇಂಬೆಲ ಸಮಾಜದ ಒಟ್ಟುಗು ಆಯನ ಬಿಸ್ನೆಸ್ಗ್ಲ ಇಂಪ್ರೂವ್ ಕೊಡ್ತು. ಪಂಡ ರಾಮಚಂದ್ರಣ್ಣ ಖಾಲಿ ಸಮಾಜಗೆ ಮಲ್ತೊಂದಿನಿ ಅಂಚ ಇಂಬೆ ಬಿಸ್ನೆಸ್ ಒಟ್ಟಿಗೂ ಸಮಾಜದ ಒಟ್ಟಿಗೂ ಬಿಸ್ನೆಸ್ಗ್ಲ ಇಂಪಾರ್ಟೆನ್ಸ್ ಕೊಡ್ತು. ನನ್ನೆಲ್ಲ ಮೊಕ್ಲ ಸಂಸ್ಥೆ ಎತ್ತರ ಅದ ಎಡ್ಡೆ ರೀತಿಯಿಂದ ಬಳ್ಳಾಡ್ ಪಂಡದು ಒಂದು ಮಂತ್ ಉಷಾ ಶಶಿಧರ್ ಶೆಟ್ಟಿ ಏತ್ ಕೆಜಿ ಇಜ್ಜೆ ಕ್ಲಿಪ್ಪುನ ಇಲ್ಲಾಡ್ ಮೂಜೆ ಜನ ಅಂಚ ಮಸ್ತ್ ಕೊಣತ್ತದಾದ ಅನ್ಪುನು ಅಂದ ಮೇಡಮ್ ಶೋಕ ಆತಂಡ್ ದುಂಬುಲ ಆತೆ ಈವನ್ ಚಿಕನ್ ಮನ್ಪುನಗಲ ಆತೆ ಮಸ್ತ್ ಕ್ಲೀನ್ ಆದಿಪ್ಪುಂಡು ಇಜಂಡ ಕೆಲವು ಪುರ ಮರತ ಪೀಸ್ ಪುರ ಐಟಿಪ್ಪುನ ಬೇತೆ ಚಿಕನ್ ಸೆಂಟರ್ ಇರ್ತದೆ ಬಟ್ ಮೂಲ್ ಮಸ್ತ್ ಕ್ಲೀನ್ಗೆ ದುಂಬೆ ಇಂಪಾರ್ಟೆನ್ಸ್ ಕೊರೊಂದಿತ್ತೇರು. ನಾನ ನಿರ್ದಲ ಜಾಸ್ತಿ ಇಂಪ್ರೂವ್ ಆಪುಂಡು ಜನಕ್ಲು ನಾನೆಲ್ಲ ಎಕ್ಸ್ಪೆಕ್ಟ್ ಮನ್ಪೇರಂದ್ ಖಂಡಿತ ಬರ್ದೆ ಏನಿದೆ ತುಂಬೋದು ಖಂಡಿತ ಬೊಕ್ಕ. ಮೇಡಮ್ ನಮಸ್ತೆ. ನಮಸ್ತೆ. ಇರು ಮುಲ್ಪಡೆ ಕೊನೊಪ್ಪುನ ಪಂಡೇರು ಏತ್ ಕೆಜಿ ಇನ್ನಿತ ಪ್ಲಾನ್ ಇನ್ನಿತ್ತ ಪ್ಲಾನ್ ಏತ್ ನಿಜ ಪಂಡ ನಾನು ಎಲ್ಲರದು ಕಂಟಿನ್ಯೂ ದೀಪಾವಳಿ ಅಂತ ಪಂಡ ನಾವು ನಮ್ಮನವೇ ಅಂಗಡಿ ಎಂಕಲ ಆರ್ನ ಚಿಕ್ಕಪ್ಪ ಆಪುಂಡು ಓಕೆ ಅಂಚ ಅಜಯ್ ನಮೇಕಿ ಪೂರ ರಿಲೇಟಿವ್ಸ್ ಓ ಅಂಚ ಅಂಚ ಎಂಚಾತನ್ ಸುಪ್ಪ ಒಂಜಿ ಕುಡ್ಲಾಗ್ ಬೂತ್ ಬತ್ಲೇಕನೆ ಕುಡ್ಲಾಡ್ ಚಿಕನ್ ನೆಂಚಿ ಉಂಡು ಅಂಚನೆ ಈ ಚಿಕನ್ ಸೆಂಟರ್ ಬಂಡ ಅಲ್ಪ ಅಲ್ಪ ನೆತ್ತಿರು ಅಲ್ಪ ಅಲ್ಪ ಸುಯಿ ಬರು ಪೂರ ಇಂದು ಅಂಚೆ ಜೊತೆ ಇಜ್ಜಿ ಒಂಜಿ ನೈಜೆಂಡ ಚಿಕನ್ ಇದ್ದ ಸಂತಕಟ್ಟೆ ಬಂದಂಗ ಚಿಕನ್ ಅಂಗಡಿ ಬಂದ ಒಂಥರ ಸ್ಮೆಲ್ ಖರ್ಚಿಪ್ ಕಟ್ ಮುಂಕು ದಿರೋಡು ಬೋಡಪ್ಪ ಅಂಡ ಮೂಲ ಅಂಚ ಗೊತ್ತಾಗ್ತದೆ ಒಂಜಿ ಇಲ್ಲದ ವಾತಾವರಣ ಆಗ್ತದೆ ಇಲ್ಲ ಇಂಚ ಅಂಚನೆ ಅತ್ತತ್ ಪ್ರತಿಯೊಂದು ಚಿಕನ್ ಸೆಂಟರ್ ಅವಡ್ ಫಿಶ್ ಮಾರ್ಕೆಟ್ ಅವಡ್ ಕಂಪೇರ್ ಮಲ್ತಂಡ ನಿಜವಾದೊಂದು ಬೆಸ್ಟ್ ಚಿಕನ್ ಮಾರ್ಕೆಟ್ ಎನ್ನ ಪ್ರಕಾರ ದಯಪಂಡ ಎಂಕಲ್ದು ಈತು ಒಂಜಿ ಯಾನ ಮ್ಯಾರೇಜ್ ಆದ್ 15 ವರ್ಷ ಅವನ್ ಬತ್ತಲು ಆ 15 ವರ್ಷ ಒಟ್ಟು ಒಂದುಲ್ಲೆ ಪಂಡ ಒಂದೊಂಜಿ ಚಿಕನ್ ಸೆಂಟರ್ ಬೆಸ್ಟ್ ಚಿಕನ್ ಸೆಂಟರ್ ರಾಮಚಂದ್ರ ಶೆಟ್ಟರ್ನ ಆವಡ್ ನನ್ನ ತಕ್ಲೆ ಗೆಡ್ಡೆ ಅದು ಅಕ್ಲ ಫ್ಯಾಮಿಲಿಗೆ ನನಾತ ಒಂಜಿ ಪುದರ್ ಬಂತು ನಂಚಿನ ಯೋಗ ಬರಡಿ. ಥ್ಯಾಂಕ್ ಯು. ನೋಡಿ ಅವ್ರು ಮಾತಾಡೋದನ್ನ ಕೇಳಿದ್ರಿ. ಉದಾಯ ಚಿಕನ್ ಅಂದ್ರೆ ಏನು? ಇವರ ಗೆಳೆಯನ ಹೆಸರು ಪ್ರತಾಪ್ ಸಿಂಹರ ದಿವ್ಯಾಂಗ ತಮ್ಮ ಒಬ್ರು ಇದ್ರು. ಅವರ ಹೆಸರನ್ನ ಈ ಒಂದು ಅಂಗಡಿಗೆ ಇಟ್ಟಿದ್ರು. ಗೆಳೆತನಕ್ಕೆ ಸಾಕ್ಷಿಯ ರೂಪದಲ್ಲಿಟ್ಟಂತ ಹೆಸರು ಬಹಳ ವಿಶೇಷ. ಅಜಯ್ ಒಮ್ಮೆ ಒಳಗೆ ಎಲ್ಲ ಹೋಗುವ, ಕರ್ಕೊಂಡು ಹೋಗಿ. ಈಗ ಮೊದಲಿಗೆ ಇಲ್ಲಿ ಎಂತ ಮಾಡ್ತಿದ್ದಾರೆ ನೋಡಿ, ಇಲ್ಲಿ ಇದೆ ಅಂತ ಇದು ನಮ್ದು ಡಿಸ್ಪ್ಲೇ ಕೌಂಟ್ರು. ನಿಮಗೆ ಒಳಗೆ ಹೋಗ್ತಾ ನಾನು ತೋರಿಸ್ತೇನೆ ಹೇಳ್ತೇನೆ. ಈಗ ಅಲ್ಲಿಂದ ನಿಮಗೆ ಅದು ಕ್ಲೀನ್ ಆಗಿ ಚಿಕನ್ ಇದು ಪ್ರೊಸೆಸ್ ಹೇಗೆ ಬರ್ತದೆ ಅದನ್ನ ಲಾಸ್ಟ್ ಕೊನೆಯ ಪ್ರೊಸೆಸ್ ಇದು ನಮ್ದು. ಇಲ್ಲಿ ತಂದು ನಾವು ರೆಡಿ ಚಿಕನ್ ಮಾಡಿ ಇಲ್ಲಿ ಇಡ್ತೇವೆ. ಮತ್ತೆ ಕಸ್ಟಮರ್ಸ್ ಬಂದು ಕೇಳಿದ ಹಾಗೆ ನಾವು ಅದನ್ನು ಕಟ್ ಮಾಡಿ ಅವರಿಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ಕೊಡ್ತೇವೆ. ಒಳಗೆ ಹೋಗುವ. ಇದು ಕಿಲ್ಲಿಂಗ್ ಕೋನ್ ಅಂತ ಹೇಳಿ, ಅಂದ್ರೆ ನಾವು ನಾರ್ಮಲ್ ಆಗಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಚಿಕನ್ ಸೆಂಟರ್ ಇವಾಗ ನಾವು ಸಹ ಅಷ್ಟೇ. ಮುಂಚಿನ ಚಿಕನ್ ಸೆಂಟರ್ ನಮ್ದು ಒಂದು ಡ್ರಮ್ ತರ ಇತ್ತು ನಮ್ಮ ಹತ್ರ. ಅದರಲ್ಲಿ ನಾವು ಸಾಯಿಸಿ ಅದ್ರಲ್ಲಿ ಹಾಕ್ತಾ ಇದ್ವಿ ಡ್ರಮ್ ಅಲ್ಲಿ. ಬಟ್ ಅದು ಆ ಡ್ರಮ್ ಬೆಳಗ್ಗೆಯಿಂದ ನಾವು ನೈಟ್ ಕ್ಲೋಸ್ ಮಾಡ್ಬೇಕಾದ್ರೆ 8-8:30 ಆಗ್ತಿತ್ತು. ಆ ಟೈಮ್ ತನಕನೂ ಅದೇ ಡ್ರಮ್ ಅಲ್ಲಿ ನಾವು ಎಲ್ಲಾ ಕೋಳಿಗಳನ್ನು ಬೆಳಗ್ಗೆಯಿಂದ ಎಷ್ಟು ತೆಗಿತೀವಿ ನಾವು ಸಂಜೆ ತನಕ ಅದು ಅದರಲ್ಲೇ ಇತ್ತು ಹಾಕ್ತಿವಿ. ಬಟ್ ಬ್ಲಡ್ ಎಲ್ಲ ಅದೇ ಬ್ಲಡ್ ಅಲ್ಲಿ ಅದರಲ್ಲಿ ಇದ್ದು ಅದೊಂಥರ ನೀಟ್ನೆಸ್ ಅಂತ ನಮಗೆ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ಇದು ಚಿಕನ್ ಕೋನ್, ಇದು ಕಿಲ್ಲಿಂಗ್ ಕೋನ್ ಅಂತ ಹೇಳಿ ನಮಗೆ ಒಂದು ನೋಡುವಾಗ ಈಗ ಚೆನ್ನಾಗಿದೆ. ಹೌದು, ಹಾಗಾಗಿ ನಾವು ಇದನ್ನ ಚೂಸ್ ಮಾಡಿ ಇದನ್ನೊಂದು ಇವಾಗ ಇಲ್ಲಿ ಹಾಕಿದೀವಿ. ಇದರಲ್ಲಿ ಕೋಳಿ ತಂದು ನಾವು ಮೇಲ್ಗಡೆಯಿಂದ ಅದಕ್ಕೆ ಕೆಳಗಡೆ ಹಾಕಿ ಅದರೊಳಗಡೆ ಅದನ್ನ ನಾವು ಕಟ್ ಮಾಡ್ತೀವಿ. ಓಕೆ, ಇದು ಬಿಸಿನೀರು. ಇದರಲ್ಲಿ ಫೆದರ್ ಔಟ್ ಮಿಷಿನ್ ಇದು. ಫೆದರ್ ಔಟ್ ಮಿಷಿನ್. ಸೊ ಇದಕ್ಕೆ ಹಾಕ್ತಿವಿ. ಇದರಲ್ಲಿ ಫುಲ್ ಹೋಗುದಿಲ್ಲ ಇದರಲ್ಲಿ, ಅಂದ್ರೆ ಸಣ್ಣ ಪುಟ್ಟ ಫೆದರ್ಗಳು ಹಾಗೆ ಉಳಿದಿರುತ್ತೆ. ಸೊ ಅದನ್ನ ಆಮೇಲೆ ನಾವು ಈ ಕಡೆಗೆ ಫೆದರ್ ಔಟ್ ಮಿಷಿನ್ ಇಂದ ಆದ್ಮೇಲೆ ಈ ಕಡೆ ತಗೊಂಡು ಮ್ಯಾನುವಲ್ ಅಲ್ಲಿ ಫೆದರ್ ಔಟ್ ಮಾಡ್ತೀವಿ. ಅಂದ್ರೆ ಮ್ಯಾನುವಲ್ ಅಲ್ಲಿ ತೆಗಿತೀವಿ ಫೆದರ್ ಎಲ್ಲ, ಉಳಿದಿರೋ ಫೆದರ್ನೆಲ್ಲ ತೆಗೆದು ಕ್ಲೀನಿಂಗ್ ಮಾಡ್ತೀವಿ. ನೆಕ್ಸ್ಟ್ ಪ್ರೊಸೆಸ್ ನಮ್ದು ಬರ್ನಿಂಗ್ ಇದೆ. ಮೆಷಿನ್ ಇಂದ ಫೆದರ್ ಔಟ್ ಆಯ್ತು, ಮೆಷಿನ್ಗೆ ಹಾಕಿದ್ಮೇಲೆ ಇವಾಗ ಅದ್ರಲ್ಲಿ ಸಣ್ಣ ಪುಟ್ಟದೆಲ್ಲ ಉಳಿದಿರುತ್ತೆ. ಅದನ್ನೆಲ್ಲ ಇವಾಗ ಮ್ಯಾನುವಲ್ ಅಲ್ಲಿ ಆ ಫೆದರ್ ಔಟ್ ಮಾಡ್ತೀವಿ ನಾವು. ಫೆದರ್ನೆಲ್ಲ ತೆಗಿತೀವಿ ನಾವು, ಉಳಿದಿರೋದು ಸಣ್ಣ ಪುಟ್ಟ ಏನಿರುತ್ತೆ ಇದೆಲ್ಲ ಪುಕ್ಕ ಎಲ್ಲ ಅದನ್ನೆಲ್ಲ ತೆಗಿತಾರೆ. ಅದನ್ನೆಲ್ಲ ತೆಗೆದಾದ್ಮೇಲೆ ವಾಪಸ್ ವಾಶ್ ಆಗುತ್ತೆ.
ಈ ಫೆದರ್ ಔಟ್ ಆದ ನಂತರ ವಾಶ್ ಮಾಡ್ತಾರೆ. ನೋಡಿ ಫೆದರ್ ಔಟ್ ಆಯ್ತು, ಮ್ಯಾನ್ಯಲ್ ಆಗಿ ಫೆದರ್ ಔಟ್ ಆದ ನಂತರ ಇದು ವಾಶ್ ಮಾಡ್ತಿದ್ದಾರೆ ಫುಲ್ಲು. ವಾಷಿಂಗ್ ಆದ್ಮೇಲೆ ವಾಪಸ್ ಇಲ್ಲಿ ಬಂದು ನೋಡಿ ಇದನ್ನ ಹ್ಯಾಂಗ್ ಮಾಡ್ತಾರೆ ಕೋಳಿನ. ಹ್ಯಾಂಗ್ ಮಾಡಿಬಿಟ್ಟು ಬರ್ನ್ ಮಾಡ್ತಾರೆ. ಇದಂದ್ರೆ ಈಗ ಫೆದರ್ ಔಟ್ ಎಷ್ಟೇ ಮಿಷಿನ್ಗೆ ಹಾಕಿದ್ರು ಅದರಲ್ಲಿ ಸಣ್ಣ ಕೂದಲಿನ ತರ ಬುಕ್ಕಗಳು ಉಳಿದಿರುತ್ತೆ ಹಾಗೇನೆ. ಅದಕ್ಕೋಸ್ಕರ ನಾವು ಬರ್ನಿಂಗ್ ಮಾಡೋದ್ರಿಂದ ಎಲ್ಲ ಏನಿರುತ್ತೆ ಸಣ್ಣ ಪುಟ್ಟ ಕೂದಲುಗಳೆಲ್ಲ ಹೋಗುತ್ತೆ, ಸುಡುತ್ತೆ. ಬರ್ನ್ ಮಾಡಿದಂತ ಚಿಕನ್ ಅನ್ನು ತೊಳಿತಾರೆ. ಬರ್ನ್ ಮಾಡಿದ ನಂತರ ಓಪನ್ ಮಾಡ್ತಾರೆ. ಓಪನ್ ಆಗಿ ಕೋಳಿ ಈ ತರ ವಾಶ್ ಆಗುತ್ತೆ ಫುಲ್. ಅಂದ್ರೆ ನಾವು ನಾರ್ಮಲ್ ಚಿಕನ್ ಶಾಪ್ ಅಲ್ಲೆಲ್ಲ ನೋಡ್ಬೋದು ನೀವು, ಒಂದೇ ಟಬ್ ಅಲ್ಲಿ ಅವರು ವಾಶ್ ಮಾಡ್ತಾ ಇರ್ತಾರೆ. ಅಂದ್ರೆ ಒಂದು ಟಬ್ ಅಲ್ಲಿ ಒಂದು 10 ಕೋಳಿ 15 ಕೋಳಿನ ವಾಶ್ ಮಾಡ್ತಾರೆ. ಹಾಗೆ ಇದೇನಂದ್ರೆ ನಾವು ಒಂದು ಕೋಳಿಗೆ ನಾವು ಫುಲ್ ಟ್ಯಾಪ್ ಅಲ್ಲೇ ವಾಶ್ ಮಾಡೋದು, ಬಕೆಟ್ ಇನ್ನಿಟ್ಟು ಅದಕ್ಕೆ ಮುಳುಗಿಸಿ ವಾಶ್ ಮಾಡೋದಲ್ಲ. ಒಂದು ಕೋಳಿಗೆ ಒಂದು ನೀರನ್ನ ಯೂಸ್ ಮಾಡ್ತೀವಲ್ಲ, ಅದೇ ಒಂದೇ ನೀರು. ಎಸ್, ಇದಾದ ನಂತರ ಈಗ ಮಿಷಿನ್ ಕಟ್ಟಿಂಗ್ ಅಲ್ವಾ ಇದು? ಮೆಷಿನ್ ಕಟ್ಟಿಂಗ್ ಅದು ಇವಾಗ ಅಲ್ಲೆಲ್ಲ ಕ್ಲೀನ್ ಆಗಿ ಬಂದ ನಂತರ ಇಲ್ಲಿಗೆ ಬರುತ್ತೆ. ನಾವು ಇದು ಕಸ್ಟಮರಿಗೆ ಹೇಗೆ ಬೇಕು, ಇದು ಡಿಸ್ಪ್ಲೇ ಕೌಂಟರ್ ಆಗ ನೋಡಿದ್ರಿ ನೀವು, ಅದೇ ಅಲ್ಲಿಂದ ತೆಗೆದು ಕಸ್ಟಮರಿಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ಕ್ವಾಂಟಿಟಿಗೆ ನಾವು ಕಟ್ ಮಾಡಿ ಕೊಡ್ತೀವಿ. ಆಮೇಲೆ ನಮ್ಮಲ್ಲಿ ಡ್ರಮ್ ಸ್ಟಿಕ್ಕು, ಲಾಲಿಪಾಪು ಆ ಥರದ ಐಟಮ್ಸ್ ಎಲ್ಲ ಸಿಗುತ್ತೆ. ಡ್ರಮ್ ಸ್ಟಿಕ್, ಲಾಲಿಪಾಪ್ ಎಲ್ಲ ಸಿಗುತ್ತೆ. ಲಾಲಿಪಾಪು ಆಮೇಲೆ ಬೋನ್ಲೆಸ್ ಬೆಸ್ಟ್ ಪೀಸು ಆ ಥರ ಎಲ್ಲ ಸಿಗುತ್ತೆ. ಬಹಳ ವಿಶೇಷವಾಗಿ ಉದಯ್ ಚಿಕನ್ಸ್ ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿದೆ. ಇದು ಚಿಕನ್ಸ್ ಫ್ರೆಶ್ ಒಳ್ಳೆದಾಗುತ್ತೆ ನೋಡಿ. ಇಂಡಿಯಾಗಳಿದ್ದಾರೆ, ಎಲ್ಲರೂ ಕೂಡ ಕಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನೀವು ಕೂಡ ಬರ್ಬೋದು, ಬಂದು ಲಾಲಿಪಾಪ್ ಮಾಡ್ತಿರೋ, ಕಬಾಬ್ ಮಾಡ್ತಿರೋ, ಸುಕ್ಕ ಮಾಡ್ತಿರೋ, 65 ಮಾಡ್ತಿರೋ ಗೊತ್ತಿಲ್ಲ, ಬಟ್ ಯಾವುದಾದ್ರೂ ಮಾಡಿ. ಬಹಳ ವಿಶೇಷವಾಗಿ ಉದಯ್ ಚಿಕನ್ಸ್ ಅಲ್ಲಿ ಫ್ರೆಶ್ ಚಿಕನ್ ಸಿಗ್ತಾ ಇದೆ. ಅದ್ರ ಜೊತೆಗೆ ಸ್ವಚ್ಛತೆಗೆ ಬಹಳ ದೊಡ್ಡ ಆದ್ಯತೆಯನ್ನ ಇಲ್ಲಿ ಕೊಟ್ಟಿದ್ದಾರೆ. ಬಹಳ ಚೆನ್ನಾಗಿ ಒಂದು ಮೇಂಟೈನ್ ಮಾಡ್ತಾ ಇದ್ದಾರೆ. ಬಹಳ ಚೆನ್ನಾಗಿ ಈ ಒಂದು ವಿಸ್ತಾರವಾದಂತಹ ಅಂಗಡಿಯನ್ನ ತೆರೆದಿದ್ದಾರೆ. ಈ ಚಿಕನ್ ಫ್ರೆಶ್ ಚಿಕನ್ಗೆ ಬೇಕಾದ್ರೆ ಎಲ್ಲ ಬರ್ಬೋದು. ಜೊತೆಗೆ ನೀವು ಬರೋದು ಮಾತ್ರ ಅಲ್ಲ, ನೀವು ಕೂಡ ಇಲ್ಲಿ ನಿಮ್ಗೆ ಬೇಕಾದ ಹಾಗೆ ಕಟ್ ಮಾಡಬಹುದು, ಕಟ್ ಮಾಡಿ ತೆಗೆದುಕೊಂಡು ಹೋಗ್ಬೋದು. ಜೊತೆಗೆ ಇಲ್ಲಿಯ ವಿಶೇಷತೆಗಳನ್ನ ವೀಕ್ಷಿಸಬಹುದು. ನಮ್ಮ ಊರಿನ ಸಾಂಪ್ರದಾಯಿಕ ಶೈಲಿಯ ಚಿಕನ್ ನ ಜೊತೆಗೆ ಸಾಸೇಜಸ್ಗಳು ಸಿಗ್ತದೆ, ಬೇಕಾದಂತಹ ಐಟಮ್ಗಳು ಇಲ್ಲಿ ಸಿಗ್ತದೆ, ಚಿಕನ್ ಐಟಮ್ಗಳು. ಜೊತೆಗೆ ಪ್ಯಾಕಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ಕೊಡ್ತಾರೆ. ಎಲ್ಲವೂ ಕೂಡ ನೀಟ್ ಅಂಡ್ ಕ್ಲೀನ್ ಇದೆ. ನೀವು ಕೂಡ ಬನ್ನಿ ಉದಯ್ ಚಿಕನ್ಸ್ಗೆ. ಇವತ್ತು ಉದ್ಘಾಟನೆಗೊಂಡಿದೆ. ಕೋರಿ ಶೆಟ್ರದ್ದು ಅಥವಾ ಕೋರಿ ರಾಮಚಂದ್ರ ಶೆಟ್ಟಿ ಅಂತ ಕರೀತಾರೆ. ಅವರ ಮಗ ಅತ್ಯದ್ಭುತವಾದಂತಹ ಆಫ್ ರೋಡ್ ಡ್ರೈವರ್ ಅಜಯ್ ಶೆಟ್ಟಿ. ಇವರಿಬ್ಬರ ಒಂದು ಯೋಚನೆ, ಮಗನಿಗೆ ಈ ಇಡೀ ಸಂಸ್ಥೆಯನ್ನು ಬಿಟ್ಕೊಡ್ತಾ ಇದ್ದಾರೆ. ಅವರ ಯೋಚನೆಗೆ ತಕ್ಕಾಗೆ ಸಂಸ್ಥೆ ಈಗ ನಡೀತಾ ಇದೆ. ಜೊತೆಗೆ ಅವರು ಕೂಡ ಒಂದು ಮಾತು ಹೇಳಿದ್ದಾರೆ, ಭಾರಿ ಖುಷಿ ಆಗ್ತದೆ ನನಗೆ, ಅವ್ರಿಗೆ ಯಾವುದಿಲ್ಲ ಅಂತ ಹೇಳಲಿಲ್ಲ ಅಂತ. ಸೊ ಎಲ್ಲ ಸೇರ್ಕೊಂಡು ನಡೆಸ್ತಾ ಇರುವಂತ ಉದಯ್ ಚಿಕಿತ್ಸೆಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ವರದಿಯನ್ನ ಕೊನೆಗೊಳಿಸ್ತಾ ಇದೀವಿ. ಪಂಚಶ್ಕೆ ಚಾರ್ಮಡ್ ಜೊತೆಗೆ ದಾಮೋದರ ತುಂಡಲೆ ಸುದ್ದಿ ನ್ಯೂಸ್ ಉಜಿರೆ.